ನನ್ನ ಹೆಸರು ವರ್ಷಾ ಕಂಬಾರ್. ನಾನು ಮಗದ ಸಾಹೇಬ ಎಂಬ ಪಾಠವನ್ನು ಬೋಧಿಸುತ್ತಿದ್ದೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ನಾನು ಇವತ್ತು ನಿಮ್ಗೊಂದು ಪಾಠ ಹೇಳ್ಬೇಕಂತ ಬಂದೇನೆ. ಮೊದಲು ನಾವು ಎಂಥ ಬಟ್ಟೆ ಹಾಕೋತಿದ್ವಿ? ಮೊದಲಿಗೆ ನಾವು ನೂಲಿನ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಿದ್ದೇವೆ. ಮೊದಲ ಏನಾರ ರೆಡಿಮೇಡ್ ಬಟ್ಟೆ ಇದ್ದಿಲ್ಲ. ಬ್ರಿಟಿಷರ ಕಾಲದಲ್ಲಿ ನಮ್ಮ ಪೂರ್ವಜರು ಸಾಕಷ್ಟು ಮಗ್ಗುಗಳನ್ನು ಹೊಂದಿದ್ರಂತ. ಆ ಮಗ್ಗಿನಿಂದ ನೂಲು ತೆಗೆದ ಎಂತ ಗಟ್ಟಿಮುಟ್ಟು ಬಟ್ಟೆ ಮಾಡ್ತಿದ್ರು. ಸುಮಾರು ದಿನ ಹಾಕಿದ್ರು ಅವಕ್ಕೇನು ಆಗ್ತಿರ್ಲಿಲ್ಲ ಅಂತ. ಆದ್ರೆ ಬ್ರಿಟಿಷರಿಗೆ ಇದ್ದ ಆಗಿ ಬರ್ಲಿಲ್ಲ. ಇಂಗ್ಲೆಂಡ್ದಾಗ ಕೈಗಾರಿಕಾ ಕ್ರಾಂತಿ ಮಾಡಿಬಿಟ್ರ. ಕೈಗಾರಿಕಾ ಕ್ರಾಂತಿ ಅಂದ್ರೆ ಯಾರ್ಯಾರು ಗೊತ್ತೈತಿ? ಕೈಗಾರಿಕಾ ಕ್ರಾಂತಿ ಅಂದರೆ ಹೆಚ್ಚು ಕೈಗಾರಿಕಾ ಸ್ಥಾಪಿಸಿದ ಎಂದರ್ಥ. ನಮ್ಮ ಭಾರತದಾಗ ಹತ್ತಿ ಬೆಳೆಯಕ್ಕೆ ಹಚ್ಚಿ ಅಲ್ಲಿಂದ ಇಂಗ್ಲೆಂಡಿಗೆ ಹೋಗಿ ಬಟ್ಟೆ ರೆಡಿಮೇಡ್ ಬಟ್ಟೆ ತಯಾರು ಮಾಡಿ ಮತ್ತೆ ನಮ್ಮ ಭಾರತದಾಗ ಮಾರಾಟ ಮಾಡಕತ್ರಂತ. ಅದಕ್ಕಾಗಿ ನಮ್ಮ ಮಗದವರ ಮೂರು ಗುಂಪು ಆಗಿಬಿಟ್ರ ಅಂತ ಕತ್ತಿ ಒಂದ ಈಗ ಮಗದ ಸಾಹೇಬ ಅಂತ ಪಾಠ ಹಾಕಿದ್ದೇನೆ. ಮಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ್. ಅವನು ಮಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿದೆ. ಆದರೂ ಅವನನ್ನು ಮಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ. ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು. ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದರು. ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿದೆ. ರಹೀಂ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು? ರಹೀಂ ಮಗ್ಗವನ್ನು ಮುಟ್ಟದೆ 20 ವರ್ಷಕ್ಕೂ ಹೆಚ್ಚಾಗಿತ್ತು. ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು? ರಥೋತ್ಸವ ಸಮಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದವನ್ನು ಪಡೆಯುವ ಹಕ್ಕಿತ್ತು. ಅಬ್ದುಲ್ ರಹೀಮನ ಹಠವೇನು? ತನ್ನ 3 ಗಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನಾಗಿ ಮಾಡಬೇಕೆಂದು ಅಬ್ದುಲ್ ರಹೀಮನ ಹಠವಾಗಿತ್ತು. ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ? ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ, ಮತ್ತೊಬ್ಬ ಪೋಸ್ಟ್ ಮಾಸ್ತರನಾಗಿ ತಂದೆಯ ಮೊದಲೆರಡು ಆಶೆಯನ್ನು ನಿರ್ವಹಿಸಿದ. ರಹೀಂ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ? ರಹೀಂ 3ನೇ ಮಗ ಶಾಲೆಯಲ್ಲಿ ಮಗ್ಗದಲ್ಲಿ ಹೆಚ್ಚು ಆಸಕ್ತಿ ತೋರಿದ. ಅವನಿಗೆ ಮಗ್ಗದ ಹುಚ್ಚು ಬಿಡಿಸಬೇಕೆಂದು ತಂದೆ ಅವನನ್ನು ಶಾಲೆಯಿಂದ ಬಿಡಿಸಿದ. ಮುಂದಿನ ಅಧ್ಯಾಯವನ್ನು ನಾಳೆ ನೋಡೋಣ.